ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೌಜನ್ಯ ಹೋರಾಟದಲ್ಲಿ ಗರ್ಜನೆ ಮಾಡಿದ ಮಹೇಶ್ ಶೆಟ್ಟಿ ತಿಮ್ಮನಹಳ್ಳಿ ಅವರು ಮೌನವಾಗಿದ್ದಾರೆ. ಮಾತಾಡಬಾರದು ಏನಾದ್ರು ಇದೆಯಾ? ಸೌಜನ್ಯ ಹೋರಾಟವನ್ನು ಕೈಬಿಟ್ಟರು. ಕೆಲವು ಸಲ ಮೌನವೇ ಉತ್ತರ ಆಗ್ತದೆ. ಆ ಮೌನ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಮೊನ್ನೆ ನೋಡಿದ್ರಲ್ಲ ನೀವು ಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆ ಏನಾಗಿದೆ ಅಂತ ಹೇಳಿ. ಆ ಮೌನಗಳು ಕಟ್ಟೆ ಹೊಡೆದಾಗ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತೆ ಎದುರುಗಡೆ ಯಾರು ಏನು ಎತ್ತ ಅಂತ ಹೇಳಿ ಕೈಗೆ ಸಿಗುವುದಿಲ್ಲ. ಅದಕ್ಕೋಸ್ಕರ ನಾವು ಮೌನವಾಗಿದ್ದೇವೆ. ಮೌನವೇ ನಮ್ಮ ಎದುರಾಳುಗಳಿಗೆ, ಯಾರು ಅತ್ಯಾಚಾರಿಗಳು, ಅನಾಚಾರಿಗಳು, ರೇಪಿಸ್ಟ್ಗಳು, ಕಾಮಂದರು, ಬಡ್ಡಿ ದಂಧೆ, ಮೀಟರ್ ಬಡ್ಡಿ ದಂಧೆಕೋರರು, ಪಾಪದ ಜನರ ಧನದಾಯಿಗಳು, ಭೂದಾಯಿಗಳು ಯಾರ್ಯಾರು ಇದ್ದಾರೋ ನಮ್ಮ ಹೋರಾಟದ ಮುಂದೆ, ಈ ಒಂದು ಮೌನವೇ ಅವರಿಗೆ ಎಚ್ಚರಿಕೆಯ ಗಂಟೆ. ಅದು ಎಚ್ಚರಿಕೆಯ ಗಂಟೆ ಅವರಿಗೆ. ಯಾಕಂತ ಹೇಳಿದ್ರೆ ಇದು 13 ವರ್ಷ ಆಯ್ತು ಹೋರಾಟ ಪ್ರಾರಂಭ ಆಗಿ. 13 ವರ್ಷದಲ್ಲಿ ನಾವು ಏನು ಸನಾತನ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳನ್ನು ನಂಬುವಂತ ಸನಾತನ ಹಿಂದೂ ಧರ್ಮ ಇವತ್ತು ಮುಕ್ಕೋಟಿ ದೇವತೆಗಳನ್ನು ಕೂಡ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಆ ಪ್ರಾರ್ಥನೆಯ ಫಲವಾಗಿ ಇವತ್ತು ನಾವು ಮಾತನಾಡುವುದು ಕಮ್ಮಿ ಆದ್ರೂ ಕೂಡ ಇವತ್ತು ದೇವರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ನಾವು ಕೂತ ತಕ್ಷಣ ಅಣ್ಣಪ್ಪ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉದಾಹರಣೆಗೆ ಈಗ ನೀವು ನೋಡ್ತಾ ಇರಬಹುದು, ರಾಜ್ಯದ ಗ್ರಾಮಗಳಲ್ಲಿ ಇವತ್ತು ಈ ಹೋರಾಟದ ಕಿಚ್ಚು ನೆತ್ತಿಯ ಮೇಲೆ ಬಂದು ನಿಂತಿದೆ. ನೆತ್ತಿಯ ಮೇಲೆ ಆ ಹೋರಾಟದ ಕಿಚ್ಚಿನಿಂದ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಮ್ಮ ಉತ್ತರ ಕರ್ನಾಟಕ ಇರಬಹುದು, ಮಧ್ಯ ಕರ್ನಾಟಕ ಇರಬಹುದು, ಹೈದರಾಬಾದ್ ಕರ್ನಾಟಕ ಇರಬಹುದು, ಎಲ್ಲಾ ಭಾಗಗಳಲ್ಲೂ ಕೂಡ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕಟ್ಟೆ ಮೇಲೆ ಏನ್ ಮಾತಾಡ್ತಾರೆ? ಎಲ್ರೂ ಮಾತಾಡುವಂಥದ್ದು ಧರ್ಮಸ್ಥಳ ಗ್ರಾಮದ್ದೇ ಸುದ್ದಿ. ನೀವು ಯೋಚನೆ ಮಾಡಿ, ಮಾಧ್ಯಮದವರು ಒಂದು ಕಟ್ಟೆ ಮೇಲೆ ಕೂತ್ಕೊಂಡು, ರಾಜ್ಯದಲ್ಲಿ ಸಾವಿರಾರು ಕಟ್ಟೆ ಮೇಲೆ ಕೂತ್ಕೊಂಡು ಇವತ್ತು ಇದೇ ಏನು ಅತ್ಯಾಚಾರದ ವಿರುದ್ಧ ಜನರು ಮಾತಾಡ್ತಾರೋ, ಮೀಟರ್ ಬಡ್ಡಿ ದಂಧೆ ವಿರುದ್ಧ ಜನರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೋ, ಮುಂದಿನ ದಿನಗಳಲ್ಲಿ ಈ ಕಟ್ಟೆಗಳು ತೀರ್ಮಾನ ಮಾಡಿ ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ರೇಪಿಸ್ಟ್ಗಳಿದ್ದಾರೋ, ಯಾರು ಅನಾಚಾರಿಗಳಿದ್ದಾರೋ, ಯಾರು ಕಾಮಂದರುಗಳಿದ್ದಾರೋ, ಇವರಿಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಜನಾದೇಶವೇ ಉತ್ತರವನ್ನು ಕೊಡ್ತದೆ. ಅದರ ಜೊತೆಯಾಗಿ ಇವತ್ತು ರಾಜ್ಯ ಸರ್ಕಾರವು ಕೂಡ ಒಂದು ಒಳ್ಳೆ ಬೆಳವಣಿಗೆಯನ್ನು ಪ್ರಾರಂಭ ಮಾಡಿದೆ. ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ ಅಂತ ಹೇಳಿ ನಾವು ಹೋರಾಟಗಾರರು ಕೂತ್ಕೊಳ್ಳುವುದಿಲ್ಲ. ಮೌನ ಅಂತ ಹೇಳಿದ ತಕ್ಷಣ ಸುಮ್ಮನೆ ಕೂತ್ಕೊಂಡಿದ್ದಾರಂತ ಹೇಳಿ ಅಲ್ಲ. ಮೌನದಿಂದ ಬಹಳಷ್ಟು ಉತ್ತರ ಯಾರಿಗೂ ಗೊತ್ತಿಲ್ಲದಿದ್ರು ಎದುರುಗಡೆ ಇದ್ದವನಿಗೆ ಗೊತ್ತಿರ್ತದೆ. ಯಾರು ರೇಪಿಸ್ಟ್ ಇದ್ದಾನಲ್ಲ, ಅತ್ಯಾಚಾರಿ, ಅವನಿಗೆ ಗೊತ್ತಿರ್ತದೆ. ಯಾರು ಕಾಮಂದ ಇದ್ದಾನಲ್ಲ, ಅವನಿಗೆ ಗೊತ್ತಿರ್ತದೆ. ಇವರು ನಮಗೆ ಒಳಗಡೆಯಿಂದ ಹೊಂಡ ತೋಡ್ತಾ ಇದ್ದಾರೆ ಅಂತ ಹೇಳಿ. ನೋಡಿ, ಸೌಜನ್ಯ ಹೋರಾಟ ಅನ್ನುವಂಥದ್ದು ಅದು ಹೋರಾಟದಿಂದಲೇ ಇನ್ನು ಮುಂಚೂಣಿಗೆ ಬರುವಂತದ್ದು ಇದೆ. ಯಾಕಂತ ಹೇಳಿದ್ರೆ ಅದು ಕಾನೂನಿನ ಒಂದು ಪ್ರಕ್ರಿಯೆ. ಕಾನೂನಿನ ಪ್ರಕ್ರಿಯೆಗಳು ಕಾನೂನಿನ ಒಳಗೆ ಆಗ್ಬೇಕು. ಇವತ್ತೇನು ಬಡ್ಡಿ ದಂಧೆ ಹೋರಾಟ, ಅದು ಸೌಜನ್ಯ ಹೋರಾಟ ಅಲ್ವಾ? ಅದು ಸೌಜನ್ಯ ಶಕ್ತಿಯ ಹೋರಾಟ ಅಲ್ವಾ? ಅದು ಸೌಜನ್ಯ ಹೋರಾಟಗಾರರೇ ಮಾಡುವಂತ ಹೋರಾಟಗಾರರಲ್ವಾ? ಎಲ್ಲ ಹೇಳ್ತಾರೆ ಅವರು, ನಮ್ಮಲ್ಲೇ ಮೊದಲು ಅಂತ ಹೇಳಿ. ವರ್ಷದ ಹಿಂದೆಯೇ ಬಡ್ಡಿ ವ್ಯವಹಾರದ ಸೌಜನ್ಯನ ಹೋರಾಟ ಮಾಡುವಾಗಲೇ ಆವತ್ತು ಕೂಡ ನಾವು ಬಡ್ಡಿ ವ್ಯವಹಾರದ ಬಗ್ಗೆ ಮಾತಾಡಿದೆವು. ಯಾರ ಹತ್ರ ಅದು ಯೂಟ್ಯೂಬ್ ಅಲ್ಲಿ ಆವತ್ತಿನ ವಿಡಿಯೋ ಇದ್ರೆ ನೋಡ್ಬಹುದು ನೀವು. ಆವತ್ತು ಕೂಡ ಮಾತಾಡಿದ್ದೇವೆ ನಾವು.
26-28% ಬಡ್ಡಿ ತೆಕೊಂಡು ಸಮಾಜ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ. ದೀನ ದಲಿತರ ಮನೆಗಳನ್ನು ಹೊಡಿತಾ ಇದ್ದಾರೆ. ಆತ್ಮಹತ್ಯೆಗಳು ಆಗ್ತಾ ಇದ್ದಾವೆ. ಹೇಳ್ತಾ ಇದ್ದೆವು ಅವತ್ತು ಕೂಡ. 13 ವರ್ಷದ ಹಿಂದೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ನೋಡಿ, ಒಂದು ಸತ್ಯ ಅನ್ನುವಂಥದ್ದು ಬಹಳ ಕಹಿ. ಅದು 13 ವರ್ಷ ಹಿಡಿಯಿತು ನೋಡಿ. 13 ವರ್ಷ ಹಿಡಿಯಿತು. ಅದು ಕೂಡ ಸೌಜನ್ಯನ ಹೋರಾಟದ ಫಲವೇ ಇವತ್ತು ಮುಂಚೂಣಿಗೆ ಬಂದು ನಿಂತಿದೆ. ಇದು ಹೋರಾಟ ಅಲ್ವಾ? ನಾವು ಹೋರಾಟ ಮಾಡ್ತಾ ಇಲ್ವಾ? ಸೌಜನ್ಯನ ಹೋರಾಟ ಕೋರ್ಟಿನ ಮುಖಾಂತರ ಆಗುವಂಥದ್ದು. ನಾವು ಹೇಳ್ತೇವೆ ಈಗ ಉದಾಹರಣೆಗೆ ಸೌಜನ್ಯನ ಕೇಸಿನಲ್ಲಿ ಕೂಡ ಎಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇನ್ನೂ ಸುಮ್ಮನೆ ಕೂತಿದೆ. ಏನು ಸೌಜನ್ಯ ಪರ ಹೋರಾಟ ಮಾಡುವವರಿಗೆ ಇದಾಗ್ತದೇನೋ, ಮಾತಾಡಿದ ತಕ್ಷಣ ಕಂಟೆಂಪ್ಟ್ ಆಗ್ತದೆ. ಜನರು ಕೇಳೋ ಪ್ರಶ್ನೆ ಇದೆ, ರಾಜ್ಯ ಸರ್ಕಾರ ಸುಮ್ಮನೆ ಕೂತಿದೆ, ಹೋರಾಟ ಮಾಡ್ತಾರೆ, ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಇಲ್ಲ, ಸುಮ್ಮನೆ ನೋಡಿ. ಹೋರಾಟ ಅನ್ನುವಂಥದ್ದು ನಿರಂತರವಾಗಿ ನಾವು 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಇದೇನು ಕಮ್ಮಿ ಹೋರಾಟ ಅಲ್ಲ ಇದು. ಎಲ್ಲಿಯೂ ಮಾತಾಡ್ತಿಲ್ಲ ನೀವು. ಮಾತಾಡ್ತಿದ್ದೇವಲ್ಲ. ನಮ್ಮ ಹತ್ರ ಮಾತಾಡ್ಲಿಕ್ಕೆ ಇವತ್ತು ತುಂಬಾ ಯೂಟ್ಯೂಬರ್ಸ್ ಗಳು ಬರ್ತಾ ಇದ್ದಾರೆ, ತುಂಬಾ ವಕೀಲರುಗಳ ಟೀಮ್ ಬರ್ತಾ ಇದ್ದಾರೆ, ತುಂಬಾ ಹೋರಾಟಗಾರರು, ಹೊಸ ಹೋರಾಟಗಾರರು ಬರ್ತಾ ಇದ್ದಾರೆ, ಮಾತಾಡ್ತಾರೆ. ಎಲ್ಲರೂ ಎಲ್ಲವನ್ನೂ ಮಾತಾಡ್ಲಿಕ್ಕೆ ಆಗುದಿಲ್ಲ. ಈಗ ಉದಾಹರಣೆಗಾಗಿ ಸೌಜನ್ಯಳ ಕೇಸು, ಅದು ಇನ್ನು ಮುಂದಿನ ದಿನಗಳಲ್ಲಿ ಕಾನೂನಿನ ಒಳಗಡೆಯಾಗಿ ಕಾನೂನಿನಿಂದಲೇ ಆಗುವಂತ ಕೆಲಸಗಳದು. ಈ ದೇಶದ ಕಾನೂನು ನ್ಯಾಯಾಂಗದ ವ್ಯವಸ್ಥೆ ಅದನ್ನು ಮಾಡ್ಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಅಷ್ಟು ಮೆಟೀರಿಯಲ್ ಇದೆ, ಅದನ್ನೆಲ್ಲ ನಾಶ ಮಾಡಿದ್ದಾರೆ. ಆದ್ರೂ ಕೂಡ ಇವತ್ತು ನಾವು ಅದನ್ನು ಅಷ್ಟು ಕಲೆಕ್ಷನ್ ಮಾಡಿ ಕೊಡ್ತಾ ಇದ್ದೇವೆ. ತಯಾರಿಗಳು ಬೇಕಲ್ಲ ಸ್ವಾಮಿ. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಬರೇ ಹೊಯ್ಗೆ ಇದ್ರೆ ಕಟ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕಬ್ಬಿಣ ಬೇಕು, ಸಿಮೆಂಟ್ ಬೇಕು, ಅದಕ್ಕೆ ಒಂದಷ್ಟು ಧನ ಸಂಪನ್ಮೂಲ ಬೇಕಾಗ್ತದೆ, ಅದಕ್ಕೊಂದಷ್ಟು ಕಾರ್ಯಕರ್ತರು ಬೇಕಾಗ್ತದೆ, ಕರ್ಮಚಾರಿಗಳು ಬೇಕಾಗ್ತದೆ, ಇಂಜಿನಿಯರ್ ಬೇಕಾಗ್ತದೆ. ಅದೇ ರೀತಿ ನಮ್ಮ ಸೌಜನ್ಯ ಹೋರಾಟ ಅಂದ್ರೆ ಇದು ಸಾಮಾನ್ಯ ಅತ್ಯಾಚಾರಿಗಳ ವಿರುದ್ಧ ನಡೆಯುವಂತ ಹೋರಾಟ ಅಲ್ಲ ಸ್ವಾಮಿ. ಸೌಜನ್ಯನ ಅತ್ಯಾಚಾರಿಗಳು ಹೇಗೆ ಇದ್ದಾರೆ ಅಂತ ಹೇಳಿದ್ರೆ, ರಾಮ್ ರಹೀಂ ಬಾಬಾ ಅಂತ ಇದ್ದಲ್ಲ, ಅವನಿಗಿಂತ ಮೇಲಿನ ಭಾಗದಲ್ಲಿರುವವರು, ಹೊಸರಾಮ್ ಬಾಬನಿಗಿಂತ ಮೇಲೆ ಇರುವಂತ ಅತ್ಯಾಚಾರಿಗಳು ಅಷ್ಟು ಪ್ರಭಾವಿಗಳು. ಅದೇನು ಅಷ್ಟು ಸುಲಭ ಇಲ್ಲ. ಇದಕ್ಕೆಲ್ಲ ಅಮೆರಿಕದ, ಇಂಗ್ಲೆಂಡಿನ, ಹೊರದೇಶದ ಇಂಜಿನಿಯರ್ಗಳು ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಫೌಂಡೇಶನ್ ಬಹಳ ಗಟ್ಟಿ ಬೇಕಾಗ್ತದೆ ಇದಕ್ಕೆ. ಅದಕ್ಕೋಸ್ಕರ ಅದಕ್ಕೆ ಬೇಕಾದಂತ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಾಗಿದೆ. ಯಾವುದೇ ರೀತಿಯಲ್ಲೂ ಈ ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಿಯೇ ತೀರ್ತೇವೆ. ಇದು ಅಣ್ಣಪ್ಪನ ಮೇಲೆ ಪ್ರಮಾಣ ಮಾಡಿ ಹೇಳುವಂಥದ್ದು, ಇದು ಮಂಜುನಾಥ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುವಂಥದ್ದು. ಯಾವುದೇ ರೀತಿಯಲ್ಲೂ ನ್ಯಾಯ ಸಮಾಜಕ್ಕೆ ತಂದು ಕೊಡುವಂತ ಕೆಲಸವನ್ನು ನಾವು ಮಾಡಿಯೇ ಮಾಡ್ತೇವೆ. ಈಗ ನಿಮ್ಮ ಹೋರಾಟದ ಮುಖಾಂತರ ಸುಗ್ರೀವಾಜ್ಞೆ ಜಾರಿಗೆ ಬಂತು, ಇಲ್ಲಿವರೆಗೆ ಪ್ರಸ್ತುತ ಅದು ಜಾರಿಗೆ ಬರಲಿಲ್ಲ, ಆತ್ಮಹತ್ಯೆಗಳು ನಡೀತಾನೆ ಇದೆ. ಈ ದಂಧೆಕೋರರು ಏನಿದ್ದಾರೆ ಅವರು ಮನೆ ಬಾಗಿಲು ಹೋಗುವಂತ ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ. ಚಿಮಿನಿ ದೀಪ ಕೂಡ ಸೀಮೆ ಎಣ್ಣೆ ಕಮ್ಮಿ ಆಗಿ ಅದು ನಿಲ್ಲುವಂತ ಹೊತ್ತಿಗೆ ಒಂದ್ಸಲ ಭಗ್ ಅಂತ ಹೇಳಿ ಬೆಂಕಿ ಬರ್ತದೆ. ಅದೇ ರೀತಿ ಯಾಕಂತ ಹೇಳಿದ್ರೆ ಇವರಿಗೆ ಸಾಮಾನ್ಯ ರಾಜಕೀಯದ ಹೆದರಿಕೆ ಇಲ್ಲ. ಇವರಿಗೆ ಯಾಕಂತ ಹೇಳಿದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲರನ್ನು ಕಟ್ಟಿ ಹಾಕ್ಬಹುದು ಅನ್ನುವಂತ ಒಂದು ತಲೆಯಲ್ಲಿ ಬಂದೋಗಿದೆ ಇವರಿಗೆ. ಯಾಕಂತ ಹೇಳಿದ್ರೆ ಆನೆ ಹೋದದ್ದೇ ದಾರಿ ಅಂತ ಹೇಳಿ ಇವತ್ತು ಅದು ನಡೆಯುವುದಿಲ್ಲ. ಏನು ಈ ಅತ್ಯಾಚಾರಿಗಳು, ಕಾಮಂದರುಗಳು ಇದ್ದಾರಲ್ಲ, ಅವರಿಗೆ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬ ಕಾದಿದೆ. ಮತ್ತೆ ಅಣ್ಣಪ್ಪ ಅನ್ನುವಂತ ಶಕ್ತಿ ಏನಿದೆ ಅಲ್ವಾ, ಅದು ಒಬ್ಬ ತಪ್ಪು ಮಾಡಿದ್ರೆ 100 ತಪ್ಪು ಆಗುವ ತನಕ, ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ 100 ತಪ್ಪು ಆಗೋ ತನಕ ಕಾಯ್ತಾರೆ. ಮತ್ತೆ ಒಂದ್ಸಲ ಹಿಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವನಿಗೆ ಯಾವುದೇ ರೀತಿಯಲ್ಲಿ ದಡ ಸೇರ್ಲಿಕ್ಕೆ ಆಗುದಿಲ್ಲ. ತಪ್ಪಿನ ಮೇಲೆ ತಪ್ಪನ್ನೇ ಮಾಡ್ಬೇಕಾಗ್ತದೆ ಅವನಿಗೆ ಮತ್ತೆ
ಅವನು ಮಾಡುವಂತ ಸರಿ ಅಂತ ಹೇಳಿ ಮಾಡ್ಲಿಕ್ಕೆ ಹೊರಟು ಅದು ಆಗುವುದೇ ತಪ್ಪು. ಅದು ಅಣ್ಣಪ್ಪನ ಕೆಲಸ. ಅದು ಅಣ್ಣಪ್ಪ ಅನ್ನುವಂತ ಶಕ್ತಿ ಇದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಇವತ್ತು ಅಣ್ಣಪ್ಪ ದೇವರು ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುವ ತನಕ ನಮ್ಮವರ ಜೊತೆಯಲ್ಲಿ ಸೇರ್ಕೊಂಡು 100ಕ್ಕೂ 100 ನ್ಯಾಯ ಸಿಗುವಂತ ಕೆಲಸವನ್ನು ಮಾಡಿಯೇ ಮಾಡ್ತಾರೆ. ಹೋರಾಟದ ಸಂಪೂರ್ಣ ಜವಾಬ್ದಾರಿಯನ್ನು ಮಟ್ಟಣ್ಣವರಿಗೆ ವಹಿಸಿಕೊಂಡು ಇದ್ರ ಬಗ್ಗೆ ಹೇಳಿ. ಹೋರಾಟದ ಜವಾಬ್ದಾರಿ ಯಾರ್ಯಾರು ಮುಂಚೆನೆಯಲ್ಲಿ ನಿಂತು ಹೋರಾಟ ಮಾಡ್ತಾರೋ ಅವ್ರು ಎಲ್ರಿಗೂ ಅರ್ಪಣೆ. ಸೌಜನ್ಯನ ಹೋರಾಟ ಅನ್ನುವಂಥದ್ದು ಯಾರು ಕೂಡ ಬಂದು ಮಾಡಬಹುದು, ಮಟ್ಟಣ್ಣನವರು ಮಾತ್ರ ಅಲ್ಲ. ಯಾವುದೇ ಹೋರಾಟಗಾರನಿಗೆ ಮುಂದೆ ಬಂದು ನಿಂತ್ಕೊಂಡು ಹೋರಾಟ ಮಾಡಬಹುದು. ಹೋರಾಟದಲ್ಲಿ ವಿರಾಮ ಇಲ್ಲ. ಹೋರಾಟಗಾರನಿಗೆ ಶಸ್ತ್ರ ತ್ಯಾಗ ಮಾಡಿ ಓಡುವಂತ ಪ್ರಕ್ರಿಯೆ ಹೋರಾಟದಲ್ಲಿ ಇರುವುದಿಲ್ಲ. ಯಾರು ನಿರಂತರವಾಗಿ ಜನರ ಮಧ್ಯೆ ನಿಂತ್ಕೊಂಡು ಹೋರಾಟ ಮಾಡ್ತಾನೋ, ಯಾವುದೇ ಒಂದು ವಿಚಾರವನ್ನು ಎತ್ಕೊಂಡು ಹೋರಾಟ ಮಾಡ್ತಾನೋ, ಅವನು ಹೋರಾಟಗಾರ ಆಗೋದು. ಕೇಸೆಲ್ಲ ಹಾಕಿದ ತಕ್ಷಣ ಸೌಜನ್ಯನ ಹೋರಾಟ ನಿಲ್ಲುವುದಿಲ್ಲ. ಅದು ಇನ್ನೊಂದು ಭಾಗದಲ್ಲಿ ಅದು ಹುಟ್ಕೊಂಡು ಸೌಜನ್ಯನ ಹೋರಾಟವನ್ನೇ ಮಾಡ್ತದೆ. ಗೊತ್ತಾಯ್ತಲ್ವಾ? ಇದು ಇರುವಂತದ್ದು. ಮಟ್ಟಣ್ಣನವರು ಮುಂದೆ ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ತಾಕತ್ತಿದೆ. ಅವರೊಂದು ಈ ಒಂದು ರಾಜ್ಯದ ಉದ್ದಗಲಕ್ಕೆ ಸಂಚಾರ ಮಾಡಿದಂತ ಒಬ್ರು ಹೋರಾಟಗಾರರು. ಅವರು ಸಮಾಜದ ಏಳಿಗೆಗೋಸ್ಕರ, ಸಮಾಜದ ಏಕತೆಗೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ಅನಾದಿ ಕಾಲದಿಂದಲೂ ಅವರೊಂದು ಮುಂಚೂಣಿ ನಾಯಕರಾಗಿ ಬೆಳೆದು ಬಂದವರು. ಯಾವಾಗ ಭ್ರಷ್ಟಾಚಾರ ತಾಂಡವ ಆಡಿತೋ ಅದರ ವಿರುದ್ಧ ಸೆಟೆದು ನಿಂತು ಅದನ್ನೆಲ್ಲ ತ್ಯಾಗ ಮಾಡಿ ಹೊರಗಡೆ ಬಂದವರು. ಅವರಿಗೆ ಇವತ್ತು ಏನು ಈ ಪೊಲೀಸ್ ಮೆಂಟಾಲಿಟಿ ಇದೆಯೋ, ಏನು ಈ ದೇಶದ ಕಾನೂನಿನ ಬಗ್ಗೆ ಅರಿವು ಇದೆಯೋ ಅವ್ರಿಗೆ ಇರುವುದರಿಂದ ಅವರು ನಿರಂತರವಾಗಿ ಹೋರಾಟವನ್ನು ಕೈಯಲ್ಲಿ ತಕೊಂಡು ಮುಂಚೂಣಿಯಲ್ಲಿ ಸಾಕ್ತಾ ಇದ್ದಾರೆ. ಅವರು ಗೊತ್ತಿದೆ ಅವರಿಗೆ ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ. ಯಾವುದೇ ಸಂದರ್ಭದಲ್ಲೂ ಮುಂಚೂಣಿ ನಾಯಕರನ್ನು ಬಿಟ್ಟು ಅವರು ಮುಂದೆ ಹೋಗುವಂತದ್ದಿಲ್ಲ. ಎಲ್ಲಾ ಕಡೆಗಳಲ್ಲಿ ಮಾತಾಡ್ಬೇಕಾದ್ರೂ ಕೂಡ, ಒಂದು ಯೂಟ್ಯೂಬ್ ಅಲ್ಲಿ ಮಾತಾಡ್ಬೇಕಾದ್ರೂ ಕೂಡ ಚರ್ಚೆ ಮಾಡಿ ಮಾತಾಡ್ತಾರೆ ಅವರು. ಒಬ್ಬ ಮುಂದೆ ಹೋಗಿ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಸಂತೋಷ ಪಡುವವರು. ನಾವು ಅದು ಹೋರಾಟ. ಸೌಜನ್ಯನ ಹೋರಾಟದಲ್ಲಿ ಹೋರಾಟ ಮಾಡ್ಲಿಕ್ಕೆ ಎಷ್ಟು ಜಾಗಗಳಿದ್ದಾವೆ, ಎಷ್ಟೋ ದಾರಿಗಳಿದ್ದಾವೆ. ಯಾಕಂತ ಹೇಳಿದ್ರೆ ಸೌಜನ್ಯನನ್ನು ಅತ್ಯಾಚಾರ ಮಾಡಿದ ಪಾಪಿಗಳು, ರೇಪಿಸ್ಟ್ಗಳು, ಕಾಮಂದರು, ವಿಕೃತ ಕಾಮಿಗಳು ಅವ್ರು ಹೇಗೆ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲಾ ರಂಗಗಳಲ್ಲೂ ಬಲಡ್ಯರೆ. ಯಾಕಂತ ಹೇಳಿದ್ರೆ ಆ ದೃಷ್ಟಿಯಿಂದ 100 ವರ್ಷಗಳಿಂದ ಸಾವಿರಾರು ಅತ್ಯಾಚಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಾವಿರ ಅಪ್ರಾಪ್ತ ಹೆಣ್ಣು ಮಗಳ ಅತ್ಯಾಚಾರ ಆಗಿದೆ ಅಲ್ಲಿ ಧರ್ಮಸ್ಥಳದಲ್ಲಿ. ಅದೇನು ಹೋರಾಟ ಏನು ಕಮ್ಮಿ ಅಲ್ಲ. ಹೋರಾಟ ಒಬ್ಬ ಮೈಶೆಟ್ಟಿ ತಿಮರೋಡಿಯಿಂದ ಅಲ್ಲ. ಇವತ್ತು ಲಕ್ಷಾಂತರ ಕೋಟ್ಯಾಂತರ ಮೈಶೆಟ್ಟಿ ತಿಮರೋಡಿಗಳು ತಯಾರಾಗಿದ್ದಾರೆ. ಗೊತ್ತಿದೆ ನಿಮ್ಗೆ? ಇದು ಮಾಧ್ಯಮದವರಿಗೆ ಗೊತ್ತಿರಬೇಕು. ದೊಡ್ಡ ದೊಡ್ಡ ಮಾಧ್ಯಮಗಳು ಮಾತಾಡ್ತಾರಲ್ವಾ, ಇವ್ರಿಗೆ ಅದು ಗೊತ್ತಿರಬೇಕು. ಎಷ್ಟು ಯೂಟ್ಯೂಬರ್, ಇವತ್ತೊಂದು 10-50 ಯೂಟ್ಯೂಬರ್ಗಳು ಈ ಒಂದು ಸೌಜನ್ಯನ ಹೋರಾಟದ ಪರವಾಗಿ, ಮೀಟರ್ ಬಡ್ಡಿ ದಂಧೆಯ ಪರವಾಗಿ, ಡಬಲ್ ಮರ್ಡರ್ನ ಪರವಾಗಿ ಮಾತಾಡ್ತಾರೆ. ಯಾಕೆ? ಹುಚ್ಚು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಅವರು. ಈ ಸ್ಯಾಟಲೈಟ್ ಚಾನೆಲ್ಗಳೆಲ್ಲ ಎಲ್ಲಿ ಹೋಗಿದ್ದಾವೆ? ಮಾತಾಡ್ಬೇಕಲ್ಲ. ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ ನೋಡಿ, ಈಗ ಒಬ್ಬೊಬ್ರು ಹೊರಗಡೆ ಬರ್ಲಿಕ್ಕೆ ಆದಷ್ಟು ಬೇಗ ಬನ್ನಿ. ಎಲ್ಲಾರು ಹೇಳ್ತಾರಲ್ಲ ನಮ್ಮಲ್ಲೇ ಮೊದಲು, ನಿಮ್ಮಲ್ಲೇ ಮೊದಲು. ನಾವು ಏನು ಮಾಡ್ಲಿಲ್ಲ ಸ್ವಾಮಿ, ನಾವೇನು ಹೋರಾಟ ಮಾಡ್ಲಿಲ್ಲ. ಮೈಶೆಟ್ಟಿ ತಿಮರೋಡಿ ಇರಬಹುದು, ಅದರ ಜೊತೆಯಲ್ಲಿ ಇರುವಂತ ಲಕ್ಷಾಂತರ ಕೋಟ್ಯಾಂತರ ನ್ಯಾಯಪರವಾದ, ಸತ್ಯಪರವಾದ, ಧರ್ಮಪರವಾದಂತ ಹೋರಾಟಗಾರರಿಗೆ ಯಾರು ಹೋರಾಟ ಮಾಡ್ಲಿಲ್ಲ ಸ್ವಾಮಿ. ನೀವುಗಳೇ ಮಾಧ್ಯಮದವರು ಮಾಡಿದ್ದು. ಈಗ ಮೊನ್ನೆ ಎಂದ ಹೇಳ್ತಿರಲ್ಲ, ನಾವೇ ನಮ್ಮಲ್ಲೇ ಮೊದಲು. ಸರಿ, ನಿಮ್ಮಲ್ಲೇ ಮೊದಲು ಮಾಡಿ, ನೀವೇ ಮಾಡಿ. ನಮ್ಗೆ ನ್ಯಾಯ ಸಿಗ್ಬೇಕು. ಸೌಜನ್ಯ ಸತ್ತದ್ದು ಹೇಗೆ? ಸೌಜನ್ಯನನ್ನು ಯಾವ ರೀತಿ ಅತ್ಯಾಚಾರ ಮಾಡಿದ್ದಾರೆ? 17 ವರ್ಷದ ಮಗು ಅದು. ಇಡೀ ದಿವಸ ಉಪವಾಸ ಇದ್ದಂತ ಮಗು. ಅದನ್ನು ರಾಕ್ಷಸರು 4-5 ಮಂದಿ ಸೇರಿ ಅತ್ಯಾಚಾರ ಮಾಡಿ, ಕೊಲೆ ಮಾಡಿ, ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿ ಬೀಭತ್ಸಕರವಾದಂತ ಒಂದು ಘಟನೆ ನಡೆದಿತ್ತಲ್ಲ 2012ರಲ್ಲಿ. ಮಧ್ಯಾಹ್ನದ ಹೊತ್ತಿಗೆ ಕರ್ನಾಟಕ ರಾಜ್ಯದ ರಾಜ್ಯ ಬೀದಿಯಲ್ಲಿ. ಇಲ್ಲಿ ತನಕ ನಿಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ನ್ಯೂಸ್. ಇವತ್ತು ಫಸ್ಟ್ ಅಂತ ಹೇಳ್ತಿರಲ್ಲ, ತುಂಬಾ ಸಂತೋಷ ನಮಗೆ. ಇವತ್ತಾದ್ರೂ ನೀವು ಫಸ್ಟ್
ನೀವು ಫಸ್ಟೇ ಅಪ್ಪ, ನೀವು ಫಸ್ಟೇ ಮಾಡಿ, ಇವತ್ತಾದ್ರೂ ಮಾಡಿ ಅದನ್ನು. ಯಾಕೆ ಮಾಡೋದಿಲ್ಲ ನೀವು? ಯಾಕೆ ಮಾಡೋದಿಲ್ಲ? ಸೌಜನ್ಯ ಹೋರಾಟಗಾರರಿಗೆ ಧರ್ಮಸ್ಥಳ ಸಂಘಗಳು, ಸ್ವಸಹಾಯ ಸಂಘಗಳು ಮಾತ್ರ ಟಾರ್ಗೆಟ್. ಸೌಜನ್ಯ ಹೋರಾಟಗಾರರಿಗೆ ನಾನು ನಿಮ್ಗೆ ಮಾಧ್ಯಮದವರಿಗೆ ಹೇಳ್ತಾ ಇರ್ತೇನೆ, ಸೌಜನ್ಯ ಅನ್ನುವಂಥದ್ದು ಒಂದು ಶಕ್ತಿ. ಸೌಜನ್ಯ ಅನ್ನುವಂಥದ್ದು ಒಂದು ಶಕ್ತಿ. ಒಂದು ಮರ ಕಡಿಬೇಕಾದ್ರೆ ಬರೇ ಕೊಡಲಿದ್ರೆ ಸಾಲದು, ಕತ್ತಿ ಇದ್ರೆ ಸಾಲದು, ಗರ್ಗಾಸಿದ್ರೆ ಸಾಲದು, ಎಲ್ಲವೂ ಬೇಕು. ಒಂದು ಮರ ಕಡಿಬೇಕಾದ್ರೂ ಕೂಡ ಒಂದು 10 ಹಲವಾರು ಸಾಮಗ್ರಿಗಳು ಬೇಕು. ಅದೇ ರೀತಿ ಒಬ್ಬ ಅತ್ಯಾಚಾರಿ, ರೇಪಿಸ್ಟ್, ವಿಕೃತ ಕಾಮಂದನನ್ನು ಬಗ್ಗು ಬಡಿಬೇಕಾದ್ರೆ 1000 ದಿಕ್ಕಿನಿಂದ ಹೋರಾಟ ಮಾಡಬೇಕು. ಯಾಕಂತ ಹೇಳಿದ್ರೆ ಯಾರು ಈ ರೇಪಿಸ್ಟ್ಗಳು, ಕಾಮಂದರುಗಳು ಇದ್ದಾರ, ಅವರ ಕರಾಳ ಚರಿತ್ರೆ ಇವತ್ತು ಈ ಕರ್ನಾಟಕ ರಾಜ್ಯದ ಮಧ್ಯೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತವರು ಇವತ್ತು ಆ ರೇಪ್ ಮಾಡಿದಂತ ಜನಗಳು ಇವತ್ತು, ಅದಕ್ಕೋಸ್ಕರ ನೋಡಿ 12 ವರ್ಷದಿಂದ ನ್ಯಾಯ ಸಿಗ್ತಾ ಇಲ್ಲ. ನ್ಯಾಯ ಸಿಗ್ಬೇಕಾದ್ರೆ ಹೋರಾಟ ಮಾಡಿದವರ ಮೇಲೆ ಕೇಸಿನ ಮೇಲೆ ಕೇಸು, ಕೇಸಿನ ಮೇಲೆ ಕೇಸು, ಕೇಸಿನ ಮೇಲೆ ಕೇಸ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ? ಸೀನಪ್ಪ ಅನ್ನುವಂತ ಒಬ್ಬ ಪಾಪಿಷ್ಟ, ಸೀನಪ್ಪ ಒಬ್ಬ ಪಾಪಿಷ್ಟ ನಮ್ಮ ಮೇಲೆ ಕೇಸ್ ಮಾಡ್ತಾನೆ. ಯಾಕೆ ಕೇಸ್ ಮಾಡ್ತಾನೆ? ಯಾಕೆ ಕೇಸ್ ಮಾಡ್ಬೇಕು? ಅವನು ಯಾರವನು? ಸೀನಪ್ಪ ಮೂಲ್ಯ ಯಾರು? ಯಾರ ಮಗ? ಅವನ ಅಪ್ಪ ಯಾರು? ಬೇಕಲ್ಲ ಸ್ವಾಮಿ. ಹೋರಾಟ ನಮ್ಮ ಹಕ್ಕು. ಈ ದೇಶದ ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟೇ ಹೇಳಿರುವಂತದ್ದು, ನ್ಯಾಯ ಕೇಳುವಂಥದ್ದು ಈ ದೇಶದ ಪ್ರಜೆಗಳ ಹಕ್ಕು. ನಿಮ್ಮ ಹಕ್ಕನ್ನು ಯಾರೂ ಕಸಿದುಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆ ಸ್ವಾಮಿ ಕಸಿದುಕೊಳ್ತಿದ್ದೀರಿ ನೀವು? ಈ ದೇಶದಲ್ಲಿ ಎಷ್ಟು ಸಂವಿಧಾನ ಇದೆ? ನಾನು ಕೇಳುವಂಥದ್ದು, ಈ ದೇಶದಲ್ಲಿ ಎಷ್ಟು ಸಂವಿಧಾನ ಇದೆ? ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನು ಮೀರಿ ನಡೆಯುವಂತ ಸಂವಿಧಾನ ಎಲ್ಲಿದೆ? ಅದು ಎಲ್ಲಿದೆ? ಯಾಕಿದೆ ಅದು? ಹಾಗಾದ್ರೆ ದಿವಸಕ್ಕೆ ಒಬ್ಬ ಒಂದೊಂದು ಕಾನೂನನ್ನು ಮಾಡಬಹುದು ಈ ದೇಶದಲ್ಲಿ. ಡಾಕ್ಟರ್ ಅಂಬೇಡ್ಕರ್ ನಿರ್ಮಿಸಿದಂತಹ ಸಂವಿಧಾನಕ್ಕೆ ಬೆಲೆ ಇಲ್ಲ. ಹಾಗಾದ್ರೆ ಅದೇ ಸಂವಿಧಾನ ಕೊಟ್ಟಂತ ವಾಕ್ಸ್ವಾತಂತ್ರ್ಯ ಅಲ್ಲ ನಮ್ಗೆ? ಯಾಕೆ ಮಾತಾಡಬಾರ್ದು? ನಾವು ಮಾತಾಡಬಾರ್ದು ಸ್ವಾಮಿ? ಹೇಳಿ, ಬರ್ದು ಕೊಡಿ. ಮಾತಾಡ್ಲಿಕ್ಕೆ ಇಲ್ಲ. ಭಾರತದ ಸ್ವತಂತ್ರ ಭಾರತದಲ್ಲಿ ಪ್ರಜೆಗಳು ಮಾತಾಡ್ಲಿಕ್ಕೆ ಇಲ್ಲ. ಆದೇಶ ಮಾಡಿ. ಯಾರು ಮಧ್ಯಾಹ್ನ ಹೊತ್ತಿಗೆ ರೇಪ್ ಮಾಡಿ ಬಿಸಾಡಿದಂತ ಪಾಪಿಗಳು ಏನು ಆದೇಶ ಮಾಡ್ತಾರ, ಅದೇ ಆದೇಶ ಆಗುವುದಾದ್ರೆ ಮಾಡಿ, ಅದನ್ನು ಮಾಡಿ. ಹಾಗಾದ್ರೆ ಡಾಕ್ಟರ್ ಅಂಬೇಡ್ಕರ್ ನಿರ್ಮಿಸಿದಂತ ಸಂವಿಧಾನ ಸುಳ್ಳ? ಹಾಗಾದ್ರೆ ಸುಳ್ಳ ಇದು? ಈ ದೇಶದ ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ನೀಡಿದಂತ ಆದೇಶ ಸುಳ್ಳ? ಹಾಗಾದ್ರೆ ಫಂಡಮೆಂಟಲ್ ರೈಟ್ ಎಲ್ಲಿದೆ? ಫಂಡಮೆಂಟಲ್ ರೈಟ್ ಯಾರಿಗಿದೆ? ಫಂಡಮೆಂಟಲ್ ರೈಟ್ ಮಧ್ಯಾಹ್ನದಲ್ಲಿ 10-17 ವರ್ಷದ ಹೆಣ್ಣು ಮಗಳನ್ನು ರೇಪ್ ಮಾಡಿ ಬಿಸಾಡಿದ್ರೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಂತ ಹೇಳ್ತದೆ ಈ ದೇಶದ ಕಾನೂನು? ಹೇಳ್ತದೆ ಈ ದೇಶದ ಕಾನೂನು? ನಾನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪ್ರಾಣವನ್ನು ಬಿಡ್ತೇವೆ ನಾವು. ಅತ್ಯಾಚಾರಿಗಳನ್ನು ತಂದು ಎದುರು ನಿಲ್ಲಿಸಲೇಬೇಕು ಈ ದೇಶದ ಕಾನೂನು. ಒಂದು ಅತ್ಯಾಚಾರ ಅಲ್ಲ, ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಅತ್ಯಾಚಾರ ಆಗಿದೆ. ಮುಂದಿನ ದಿನಗಳಲ್ಲಿ ಜನಗಳು ಎದ್ದು ಕಾನೂನನ್ನು ಕೈಗೆ ತಕೊಂಡ್ರೆ ಅದರ ಜವಾಬ್ದಾರಿ ಈ ರಾಜ್ಯದ ಸರ್ಕಾರ, ಈ ಕೇಂದ್ರ ಸರ್ಕಾರ, ಈ ದೇಶದ ಕಾನೂನು ಆಗ್ತದೆ. ಮಾತಾಡಬೇಡಿ.
ನೀವು ರೇಪುಗಳನ್ನು ಮಾಡ್ತಾ ಹೋಗ್ತೀರಿ, ಅತ್ಯಾಚಾರಿಗಳು, ವಿಕೃತ ಕಾಮಿಗಳು. ನಮ್ಮನ್ನು ಪ್ರಶ್ನೆ ಮಾಡ್ತೀರಿ, ನಮ್ಮ ಬಾಯಿ ಮುಚ್ಚಿಸ್ತೀರಿ. ಹಾಗಾದ್ರೆ ಈ ದೇಶದಲ್ಲಿ ಪ್ರಜೆಗಳಿಗೆ ಅಧಿಕಾರವಿಲ್ಲ ಹಾಗಾದ್ರೆ? ನಾವೆಲ್ಲ ಕೈಯಲ್ಲಿ ಬಲೆ ತೊಟ್ಟು ಕೂತ್ಕೊಳ್ಬೇಕಾಗಾದ್ರೆ? ನೀವು ಹೇಳಿದನ್ನೇ ಕೇಳಬೇಕು. ಆದೇಶ ಮಾಡಿ, ಈ ದೇಶದ ಕಾನೂನು ಆದೇಶ ಮಾಡಬೇಕು. ಪ್ರಜೆಗಳಿಗೆ ಮಾತಾಡ್ಲಿಕ್ಕೆ ಇಲ್ಲ, ಪ್ರಜೆಗಳಿಗೆ ಮಾತಾಡ್ಲಿಕ್ಕೆ ಇಲ್ಲ. ಆದೇಶ ಮಾಡಿ, ಮಾತಾಡುದಿಲ್ಲ ನಾವು. ಈ ಸರ್ಕಾರಗಳು, ಈ ದೇಶದ ಕಾನೂನು ಮಾತಾಡಬಾರ್ದು, ಅತ್ಯಾಚಾರದ ಬಗ್ಗೆ ಮಾತಾಡಬಾರ್ದು, ಮೀಟರ್ ಬಡ್ಡಿ ದಂಧೆ ಬಗ್ಗೆ ಮಾತಾಡಬಾರ್ದು, ಭ್ರಷ್ಟಾಚಾರದ ಬಗ್ಗೆ ಮಾತಾಡಬಾರ್ದು, ಲಂಚಾತವರದ ವಿರುದ್ಧ ಮಾತಾಡಬಾರ್ದು. ಆದೇಶ ಮಾಡಿ. ಸೌಜನ್ಯ ಅನ್ನುವಂತ ಶಕ್ತಿ ನಾನು ಹೇಳಿದಾಗೆ ಒಂದು ಮರ ಕಡಿಲಿಕ್ಕೆ ಒಂದು ಸಾಮಗ್ರಿಯಿಂದ ಆಗೋದಿಲ್ಲ. ಅದಕ್ಕೆ 100 ಪರಿಕಾರಗಳು ಬೇಕು, 100 ಯೋಚನೆಗಳು ಬೇಕು. ಸೌಜನ್ಯನ ಶಕ್ತಿ ಹೇಗೆ ಅಂತ ಹೇಳಿದ್ರೆ, ಇವತ್ತು ಸಮಾಜದಲ್ಲಿ ಅತ್ಯಾಚಾರ ಮಾಡಿದಂತಹ ಪಾಪಿಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಅವರ ಕೈಕಾಲುಗಳನ್ನು ಕಟ್ಟಿ ಹಾಕ್ಬೇಕಾದ್ರೆ ಸಮಾಜದಲ್ಲಿ ಎಲ್ಲೆಲ್ಲಿ ಅನಾಚಾರ ಆಗಿದೆ, ಎಲ್ಲೆಲ್ಲಿ ಅಧರ್ಮ ಆಗಿದೆ, ಎಲ್ಲೆಲ್ಲಿ ಅಸತ್ಯ ಆಗಿದೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ, ಎಲ್ಲೆಲ್ಲಿ ಸಮಾಜದ ನಿರ್ಮೂಲನೆಯನ್ನು ನಾಶ ಮಾಡಿದ್ದಾರೆ, ಎಲ್ಲೆಲ್ಲಿ ಧರ್ಮಗಳನ್ನು ಒಡೆದಿದ್ದಾರೆ, ಇದು ಎಲ್ಲವನ್ನು ಒಟ್ಟಿಗೆ ಸೇರ್ಕೊಂಡು ಮಾತಾಡುವಂಥದ್ದು ಇವತ್ತು ಬಡ್ಡಿ ದಂಧೆ ಇರ್ಬೋದು. ನಾವು ಸಾಮಾಜಿಕ ನ್ಯಾಯ ಕೊಡ್ಬೇಕು ಅಂತ ಸೌಜನ್ಯ ಪರ ಹೋರಾಟಗಾರರು ಯಾವತ್ತು ಪ್ರಾರಂಭ ಮಾಡಿದ್ರು? ಯಾವಾಗ ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಹೇಳಿ ಈ ಪಾಪಿ ಕೆಲವು ಸ್ವಾಮಿಗಳು ಹೊರಟ್ರಲ್ಲ, ಕೆಲವು ಸ್ವಾಮೀಜಿಗಳು ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಹೇಳಿ, ಆ ಯಾತ್ರೆಯ ಸಭೆಯಲ್ಲಿ ಯಾವ ರೀತಿಯ ಸಂದೇಶ ತಾಯಂದ್ರ ಮೇಲೆ, ಏನು ವ್ಯಭಿಚಾರಿಗಳು ಏನೇನು ಹೇಳಿದ್ದಾರೆ ಇವರು ಧರ್ಮ ರಕ್ಷಣಾ ಸಭೆಯಲ್ಲಿ. ಆವತ್ತಿಂದ ನಾವು ತೀರ್ಮಾನ ಮಾಡಿದ್ದೇವೆ, ಒಂದು ಕಡೆಯಲ್ಲಿ ಅತ್ಯಾಚಾರ ಮಾಡಿ ಬಿಸಾಡುವಂಥದ್ದು, ಮತ್ತೊಂದು ಕಡೆಯಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ರೆ ಅವರ ಬಾಯಿ ಮುಚ್ಚಿಸ್ಲಿಕ್ಕೋಸ್ಕರ ವೇದಿಕೆಯಲ್ಲಿದ್ದ ಹೆಣ್ಣು ಮಕ್ಕಳನ್ನು, ಸೌಜನ್ಯಳ ತಾಯಿಯನ್ನು ವ್ಯಭಿಚಾರಿ ಮಾಡುವಂಥದ್ದು. ಯಾಕೆ? ಬಾಯಿ ಮುಚ್ಚಿಸ್ಲಿಕ್ಕೆ. ಅದಕ್ಕೋಸ್ಕರವೇ ಆವತ್ತೇ ಹುಟ್ಟುಕೊಂಡದ್ದು ಅದೇ ಕಾರ್ಕಳದಲ್ಲಿ ಬಡ್ಡಿ ದಂಧೆಯನ್ನು ನಿಲ್ಲಿಸುವಂತಹ ಒಂದು ಛಲ ಆವತ್ತಿಂದ ಪ್ರಾರಂಭ ಆಯಿತು. ಆವತ್ತಿಂದ ಕಳೆದ 1 ವರ್ಷದಿಂದ ನಿರಂತರವಾಗಿ ಹೋರಾಟದ ಒಂದು ಫಲಾಪೇಕ್ಷೆಯಾಗಿ ಇವತ್ತು ಸುಗ್ರೀವಾಜ್ಞೆ ಹೊರಡಿಸುವ ತನಕ ಈ ಸರ್ಕಾರ ಮುಟ್ಟಿದೆ. ಮಾಡಲೇಬೇಕು. ಸುಗ್ರೀವಾಜ್ಞೆಗೆ ಏನು ಈ ರಾಜ್ಯದ ರಾಜ್ಯಪಾಲರು ಸೈನ್ ಮಾಡಲೇಬೇಕಾಗ್ತದೆ, ರುಜುವಾತು ಮಾಡಲೇಬೇಕಾಗ್ತದೆ. ಇದು ಈ ದೇಶದ ಆರ್ಥಿಕತೆಗೆ ತನ್ನಂತ ದೊಡ್ಡ ಧಕ್ಕೆ. ಇದು ಏನೋ 1-2 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, ಲಕ್ಷಾಂತರ ಕೋಟಿ ರೂಪಾಯಿಯ ಅವ್ಯವಹಾರ ಇದು. ಇಡೀ ದೇಶದ ಆರ್ಥಿಕತೆಗೆ ಧಕ್ಕೆಯನ್ನು ತರುವಂತಹ ಒಂದು ಪ್ರಶ್ನೆ ಇದು. ಎಲ್ಲ ಕಾರ್ಯಾಂಗಗಳ ಮೇಲೆ ನಾಚಿಕೆ ಪಡುವಂತ ಇದು ಸಂಗತಿ ಇದು. ಇದನ್ನು ಪ್ರಶ್ನೆ ಮಾಡಿದ್ರೆ ಮಾಡಬಾರ್ದು ಇದನ್ನು. ಉದಾಹರಣೆಗೆ ನಾನು ಹೇಳುವಂತದ್ದು, ಇವತ್ತು ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂತ ಒಂದು ಸಂಸ್ಥೆ ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಅದರ ಅಧ್ಯಕ್ಷರ ಮೇಲೆ ಕೇಸುಗಳನ್ನು ಮಾಡಿಸಿದ್ದೇವೆ. ಯಾಕೆ ಆಗುದಿಲ್ಲ ಸ್ವಾಮಿ? ಇದನ್ನು ನಾವು ಪ್ರಶ್ನೆ ಮಾಡಬಾರ್ದಾ? ಇದನ್ನು ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಬೇಕು ನಾವು? ಡಬಲ್ ಮಾಡ್ರಿ ಯಾರು ಮಾಡಿದ್ದು ಸ್ವಾಮಿ? ಡಬಲ್ ಮಾಡ್ರಲ್ಲಿ ಯಾರಿರುವುದು? ನಾರಾಯಣ್ ಮಾವುತನ ಹೆಂಡತಿಯ ಬರ್ತಿದಾರಲ್ಲ, ಯಾರಿರುವುದು? ಎಲ್ಲ ಕಡೆಗಳಲ್ಲಿ ಕೇಸ್ ಆಗುದಿಲ್ಲ. ನಾವು ಕೇಸ್ ಕೊಡ್ಲಿಕ್ಕೆ ಹೋದ್ರೆ ಏನು, ನೀವು ಕೇಸ್ ಕೊಡುವಂತ ಜನಗಳಿದ್ದಾರಲ್ಲ, SKDRDP ಅಧ್ಯಕ್ಷರು, ಅವ್ರ ಬಗ್ಗೆ ಮಾತಾಡಬಾರ್ದು. ಅವ್ರ ಮೇಲೆ ಇಷ್ಟು ತನಕ ಕೇಸ್ ಇಲ್ಲ. ನಾನು ಈ ರಾಜ್ಯದ ಕಾನೂನು ಪಾಲಕರಿಗೆ, ಈ ರಾಜ್ಯದ ಪೊಲೀಸ್ ಇಲಾಖೆಗೆ ನಾನು ಪ್ರಶ್ನೆಯನ್ನು ಮಾಡ್ತೇನೆ. ಸನ್ಮಾನ್ಯ ಸೋಮನಾಥ್ ನಾಯ್ಕರವರು ಕೇಸ್ ಮಾಡಿದ್ದಾರೆ. ಜಾಗದ ವಿಷಯದಲ್ಲಿ ಇರ್ಬೋದು, ಬಡ್ಡಿ ದಂಧೆ ವಿಷಯದಲ್ಲಿ ಇರ್ಬೋದು, ದೇವಸ್ಥಾನದ ವಿಷಯದಲ್ಲಿ ಇರ್ಬೋದು.
ಈ ಜಿಲ್ಲೆಯ AC ಅವರು, ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಇರ್ಬೋದು, ಈ ರಾಜ್ಯದ ಹೈಕೋರ್ಟ್ ಇರ್ಬೋದು, 3 ಕಡೆಗಳಲ್ಲಿ ಕೇಸು ದಾಖಲಾಗಿ ಯಾಕೆ ಸ್ವಾಮಿ FIR ಮಾಡಲಿಲ್ಲ? ಯಾಕೆ FIR ಮಾಡಲಿಲ್ಲ? ನಾನೇ ಹೇಳುವಂಥದ್ದು, FIR ಮಾಡಲಿಲ್ಲ ಯಾಕೆ? ಸಾಮಾನ್ಯ ಜನಗಳಾಗಿದ್ರೆ ಜೈಲಲ್ಲಿ ಇರ್ತಿರ್ಲಿಲ್ವಾ? ಜೈಲಲ್ಲಿ ಇರ್ತಿರ್ಲಿಲ್ವಾ? FIR ಮಾಡಲಿಲ್ಲ ಯಾಕೆ ಕೇಳುವಂತ ಪ್ರಶ್ನೆ. ಆ FIR ಮಾಡದೆ ಇದ್ದುದರಿಂದ ಇವತ್ತು ನಮ್ಮನ್ನು ಯಾರು ಪ್ರಶ್ನೆ ಮಾಡುವವರಿಲ್ಲ ಅಂತ ಹೇಳಿ ಬೇಕಾದ ಹಾಗೆ ಈ ರಾಜ್ಯದ ಕಾನೂನಿನ ವ್ಯವಸ್ಥೆಗಳನ್ನು ಎದುರಾಕೊಂಡು ಇವತ್ತು ಎಲ್ಲರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಕೂಡ ಮೊನ್ನೆ ಒಂದು ಮೀಟಿಂಗ್ ನಡೆದಿದೆ. SKDRDP ಒಂದು ಸಂಸ್ಥೆಗಳು ಸೇರ್ಕೊಂಡು 50-100 ಜನ ಸೇರ್ಕೊಂಡು ಬಡ್ಡಿ ದಂಧೆ ವಿರುದ್ಧ ಯಾರು ಹೋರಾಟ ಮಾಡ್ತಾರೆ ಅವರಿಗೆ ಹೊಡೀರಿ ಅಂತ ಹೇಳ್ತಾರಂತೆ. ಹೊಡೀರಿ, ಏನ್ ಬೇಕಾದ್ರೆ ನಿಮ್ಗೆ ತಾಕತ್ತಿದ್ದನ್ನು ಮಾಡಿ, ನಮ್ಮನ್ನು ಯಾರು ತಡೆಯೋರಿಲ್ಲ ಅಂತ ಹೇಳಿ. ನಾನು ಅದಕ್ಕೆ ಹೇಳುವಂಥದ್ದು, ಬಡ್ಡಿ ದಂಧೆ ಅನ್ನುವಂಥದ್ದು ಇದು ಸಾಮಾಜಿಕ ಪಿಡುಗು. ಇದು ಸಾಮಾಜಿಕ ಪಿಡುಗು. ಎಷ್ಟು ಮಂದಿ ಸಾಯ್ತಾರೆ ಅಂತ ಹೇಳಿದ್ರೆ, ಮೊನ್ನೆ ಸರ್ಕಾರ, ಈ ರಾಜ್ಯ ಸರ್ಕಾರ ಇವತ್ತು ಎದ್ದು ಯಾವಾಗ ಇದನ್ನು ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ದಾಖಲಿಲ್ಲದೆ ಮಾಡುವಂತವರ ವಿರುದ್ಧ ಯಾವತ್ತು ಹೋರಾಟಕ್ಕೆ ಕೈ ಹಾಕಿದ್ದು, ಆವತ್ತಿಂದ ಇವತ್ತು ರಾಜ್ಯದಲ್ಲಿ ಎಷ್ಟು ಜನ ದಿವಸಕ್ಕೆ ಸಾಯ್ತಾ ಇದ್ದಾರೆ ಮೀಟರ್ ಬಡ್ಡಿ ದಂಧೆಯಲ್ಲಿ ಅಂತ ಹೇಳಿ ಈಗ ಲೆಕ್ಕ ಸಿಗ್ಲಿಕ್ಕೆ ಶುರುವಾಗಿದೆ. ಉದಾಹರಣೆಗೆ ಮೊನ್ನೆಯಿಂದೊಂದು 7-8-10 ದಿವಸದಿಂದ ಒಂದು ಪ್ರಕ್ರಿಯೆ ನೋಡಿ ಪ್ರಾರಂಭ ಆದ ಮೇಲೆ, ಸರ್ಕಾರ ಇದನ್ನು ತಗೊಂಡ ಮೇಲೆ ದಿನನಿತ್ಯ ಆತ್ಮಹತ್ಯೆ, ಸಾಲದ ಸೂಲ ಆತ್ಮಹತ್ಯೆ, ಮೀಟರ್ ಬಡ್ಡಿ ದಂಧೆ ಹವ್ಯಾಹತವಾಗಿ ನಡೀತಾ ಇದೆ. ಅಲ್ಲಿ ಸತ್ರು, ಮಂಡ್ಯದಲ್ಲಿ ಸತ್ರು, ಹಾವೇರಿಯಲ್ಲಿ ಸತ್ರು, ದಾವಣಗೆರೆಯಲ್ಲಿ ಸತ್ರು, ಬಳ್ಳಾರಿಯಲ್ಲಿ ಸತ್ರು, ನಿತ್ಯ ಬರ್ತಾ ಇದೆ ಅಲ್ಲ ಇವತ್ತು. ನೋಡಿ ಹೇಗೆ ಅಂತ ಹೇಳಿದ್ರೆ, ಇವತ್ತು ಜನರು ಎಚ್ಚರಾಗಿದ್ದಾರೆ. ಇದು ಸೌಜನ್ಯ ಶಕ್ತಿ. ಸೌಜನ್ಯನ ಹೋರಾಟವನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಇವರು ಪ್ರಯತ್ನವನ್ನು ಪಟ್ರೆ, ಈ ಕಡೆಯಿಂದ ಬಡ್ಡಿ ದಂಧೆಯಿಂದ ಏನು ಅತ್ಯಾಚಾರಿಗಳು ಅನಾಚಾರಿಗಳೆಲ್ಲ ಸೇರ್ಕೊಂಡು ನಮ್ಮನ್ನು ತೇಜೋದೆ ಮಾಡ್ತಾ ಇದ್ದಾರಲ್ವಾ, ಅವ್ರದೆಲ್ಲ ಅನಾಚಾರಗಳು ಇವತ್ತು ಹೊರಗಡೆ ಬರ್ಲಿಕ್ಕೆ ಶುರುವಾಗಿದೆ. ಅಲ್ಲಲ್ಲಿ ಕೇಸುಗಳಾಗ್ಲಿಕ್ಕೆ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಏನು ಇವತ್ತು ಬೀದಿ ಹೋರಾಟ ಅಂತ ಹೇಳ್ತಾ ಇದ್ರ, ಆ ಹೋರಾಟ ಮುಂದಿನ ದಿನಗಳಲ್ಲಿ ಬೀದಿಯಲ್ಲಿ ನಡೆಯುವುದಿಲ್ಲ, ಅಲ್ಲಿ DC ಆಫೀಸ್ಗಳ ಒಳಗಡೆ ನಡೀತದೆ, ರಾಜ್ಯ ಸರ್ಕಾರದ ವಿರುದ್ಧ ನಡೀತದೆ. ಯಾವ ಪೊಲಿಟಿಷಿಯನ್ ಇದನ್ನು ಯಾರು ಅತ್ಯಾಚಾರಿಗಳ ಅನಾಚಾರಿಗಳ ಪರವಾಗಿ ನಿಲ್ತಾನೆ ಅವರ ಮನೆ ಬಾಗಿಲಲ್ಲಿ ನಡೀತದೆ ಹೋರಾಟಗಳು. ಇದು ಅಲ್ಲಿಗೆ ನಿಲ್ಲುವುದಿಲ್ಲ ಸ್ವಾಮಿ. ಇದೊಂದು ಸತ್ಯದ ಹೋರಾಟ, ಇದು ಧರ್ಮದ ಹೋರಾಟ, ಇದು ನ್ಯಾಯದ ಹೋರಾಟ. ಇದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದನ್ನು ನಿಲ್ಲಿಸಬೇಕಾದ್ರೆ ಅಣ್ಣಪ್ಪ ಸ್ವಾಮಿ, ಆ ಮಂಜುನಾಥ ದೇವರೇ ನಿಲ್ಲಿಸ್ಬೇಕಷ್ಟೇ, ಅಷ್ಟೇ ನಿಲ್ಲಿಸಬೇಕು. ಮತ್ತೆ ಇದರಲ್ಲಿ ಯಾವನಿಂದಲೂ ಈ ಹೋರಾಟವನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಯಾರು ಅತ್ಯಾಚಾರಿ ರೇಪಿಸ್ಟ್ ಕಾಮಂದರುಗಳು ಇದ್ದಾರ ಅವ್ರಿಗೆಲ್ರಿಗೂ ಗೊತ್ತಿದೆ ಇದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾದ್ರೆ ನಾವು ಹೇಳುವಂತದ್ದು, ಮುಂದಿನ ದಿನಗಳಲ್ಲಿ ಸೌಜನ್ಯ ಪರ ಹೋರಾಟ ಯಾವ ರೀತಿ ನಡೀತದೆ, ಬಡ್ಡಿ ದಂಧೆ ಯಾವ ರೀತಿ ನಡೀತದೆ, ಸನಾತನ ಹಿಂದೂ ಧರ್ಮದ ದೇವಸ್ಥಾನವನ್ನು ಯಾರು ಅನ್ಯಮತಿಯರು ಒಳಗೆ ಹಾಕಿ ಕೂತಿದ್ದಾರೋ ಅವರ ವಿರುದ್ಧ ಯಾವ ರೀತಿ ಹೋರಾಟಗಳು ನಡೀತದೆ, ಏನು ಪಾಪದವರ ದೀನದಲಿತರ ಭೂ ಹಗರಣವನ್ನು ಜಾಗಗಳನ್ನೆಲ್ಲ ಒಳಗೆ ಹಾಕಿ ಕೂತಿದ್ದಾರಲ್ಲ, ಸರ್ಕಾರದ ಸಾರ್ವಜನಿಕ ಜಾಗಗಳನ್ನು ಒಳಗೆ ಹಾಕಿ ಕೂತಿದ್ದಾರಲ್ಲ, ಇದಕ್ಕೆ ಎಲ್ಲರ ಉತ್ತರವನ್ನು ನಾವು ಕೊಡ್ತೇವೆ. ನಾವು ಒಂದೊಂದು ಧರ್ಮ ವಿರೋಧಿ, ದೇಶ ವಿರೋಧಿ, ಸಮಾಜ ವಿರೋಧಿ ಎಲ್ಲಾ ಕೃತ್ಯಗಳಲ್ಲಿ ಭಾಗಿಯಾದವರಿಗೆ ಈ ಮಣ್ಣಿನಲ್ಲಿ ಬದುಕಲಿಕ್ಕೆ ಭಾರತಾಂಬೆ ಖಂಡಿತ ಭಾರತಾಂಬೆ ಬಿಡುವುದಿಲ್ಲ. ಒಂದು ತಪ್ಪು ಮಾಡಿದ್ರೆ ಅದನ್ನು ಸರಿ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಬೇಕು. ಇದು 1000 ಎಲ್ಲ ಇರುವುದೇ ತಪ್ಪುಗಳು, ಹುಟ್ಟಿದ್ದೇ ತಪ್ಪಿನಿಂದ, ನಡೆಯುವುದೇ ತಪ್ಪಿನಿಂದ, ಮಾಡುವುದೇ ತಪ್ಪು, ಅನಾಚಾರ. ಇದಕ್ಕೆ ಖಂಡಿತ ಆದಷ್ಟು ಬೇಗ ಕೊನೆ ಆಗ್ತದೆ. ಸೌಜನ್ಯಲ ಆ ಹೋರಾಟದಿಂದ ಇವತ್ತು ನೀವು ಹೇಳ್ತೀರಿ ಬಡ್ಡಿ ದಂಧೆ ಯಾವಾಗ
ಆ ಎಲ್ಲರೂ ವಿಶ್ವನಾಥ ದೇವರ ಒಂದು ಸಾನ್ನಿಧ್ಯದಲ್ಲಿ ಬಡವನಿಗೆ ಆದ ಅನ್ಯಾಯವನ್ನು ಕೇಳಲಿಕ್ಕೆ ಹೋಗಿದ್ದಕ್ಕೆ 50-100 ಜನ ಸೇರಿ ಸೌಜನ್ಯ ಪರ ಹೋರಾಟಗಾರರಿಗೆ ಹೊಡೆದ್ರಲ್ಲ, ಆವತ್ತೇ ಆ ದೇವಸ್ಥಾನದಲ್ಲಿ ನಾವು ಪ್ರಮಾಣ ಮಾಡಿ ಬಂದಿದ್ದೇವೆ. ವಿಶ್ವನಾಥ ಬೇರೆ ಅಲ್ಲ, ಮಂಜುನಾಥ ಸ್ವಾಮಿ ಬೇರೆ ಅಲ್ಲ. ಆವತ್ತೇ ಪ್ರಮಾಣ ಮಾಡಿದೆ. ಮುಂದಿನ ದಿನಗಳಲ್ಲಿ ಒಂದು ಧರ್ಮದ ಬಗ್ಗೆ, ಸತ್ಯದ ಬಗ್ಗೆ ಕೇಳಲಿಕ್ಕೆ ಹೋದದ್ದಕ್ಕೆ ಹೊಡೆದಿದ್ದಾರಲ್ಲ, ಆ ದೇವಸ್ಥಾನದಲ್ಲಿ ಆದಂತಹ ಒಂದು ಸಮಾಜ ವಿರೋಧಿ ಕೃತ್ಯ ಏನಿದೆ, ದೇವರ ಮುಂದ್ಗಡೆ ಹೊಡೆದಿದ್ದಾರೆ, ಧ್ವಜಸ್ತಂಭದ ಮುಂದೆ ಹೊಡೆದಿದ್ದಾರೆ ನಮ್ಮ ಹೋರಾಟಗಾರರಿಗೆ, ಸೌಜನ್ಯ ಪರ ಹೋರಾಟಗಾರ. ಆವತ್ತೇ ಪ್ರಮಾಣ ಮಾಡಿ ನಾವು ಕಾಯಿ ಹೊಡೆದು ಬಂದಿದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ತಾರ್ಕಿಕ ಅಂತ್ಯ ಆಗದೆ ಬಿಡುವುದಿಲ್ಲ ಅಂತ ಇವತ್ತು ಆ ವಿಶ್ವನಾಥ ದೇವರ ಮೇಲೆ ಇಟ್ಟಂತ ಆಣೆ ಪ್ರಮಾಣಗಳು ಇವತ್ತು ಸತ್ಯ ಆಗ್ತಾ ಇದೆ. ಮಂಜುನಾಥ ಬೇರೆ ಅಲ್ಲ, ವಿಶ್ವನಾಥ ದೇವರು ಬೇರೆ ಅಲ್ಲ. ಆ ನಂಬಿಕೆ ಇವತ್ತು ಕೂಡ ನಮ್ಮಲ್ಲಿ ಇದೆ. ಆ ದೇವರ ಒಂದು ಆಶಯದೊಂದಿಗೆ ನಾವು ಮುಂದಿನ ದಿನಗಳಲ್ಲಿ ಈ ಬಡ್ಡಿ ವ್ಯವಹಾರ ಏನಿದೆಯೋ, ಯಾವುದೇ ಮೀಟರ್ ಬಡ್ಡಿ ದಂಧೆ, ನಾನು ಹೇಳುವಂತದ್ದು ಸರ್ಕಾರದ ಪರ್ಮಿಷನ್ ಇಲ್ಲದೆ, ಲೇವಾದೇವಿ ಇಲಾಖೆ ಯಾವುದೇ ದಾಖಲೆಗಳಿಲ್ಲದೆ, ಈ ದೇಶದ ಉನ್ನತ ಮಟ್ಟದೊಂದು ಆರ್ ಬಿ ಐ ಸಂಸ್ಥೆ ಇದೆ, ಆ ಸಂಸ್ಥೆ ಯಾವುದೇ ದಾಖಲೆ ಇಲ್ಲದೆ ಒಂದು ಬಡ್ಡಿ ವ್ಯವಹಾರ ಮಾಡ್ತಾರಂತ ಹೇಳಿದ್ರೆ ಈ ದೇಶದ ಇಡಿ ಎಲ್ಲಿ ಹೋಗಿದ್ದಿ? ಸತ್ತಿದ್ದಾರೆ ಇವರು, ಎಲ್ಲಿ ಸತ್ತಿದ್ದಾರೆ ಇವರು? ಪಾಪಿಗಳು ಇವರೆಲ್ಲ ಮಾಡುವಂತ ಅನಾಹುತ ಇಡೀ ಸಮಾಜವನ್ನು, ಸಾವಿರಾರು ಜನರನ್ನು ಬಲಿ ತಗೊಂಡಿದೆ. ಇದು ಈ ಬಡ್ಡಿ ವ್ಯವಹಾರ ಸಾವಿರಾರು ಜನರನ್ನು ಬಲಿ ತಗೊಂಡಿದೆ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಎಷ್ಟು ಜನ ಸತ್ತಿದ್ದಾರೆ? ಬೆಳ್ತಂಗಡಿ ತಾಲೂಕಿನಲ್ಲಿ ಹಲವಾರು ಆತ್ಮಹತ್ಯೆಗಳು ನಡೆದಿದೆ. ಆತ್ಮಹತ್ಯೆ ಅಲ್ಲ, ಬಡ್ಡಿ ವಸೂಲು ಮಾಡ್ಲಿಕ್ಕೆ ಕೊಲೆ ಮಾಡಿದ್ದು ಇದೇ ಮೀಟರ್ ಬಡ್ಡಿ ದಂಧೆಕೋರರು. ಯಾವುದೇ RBI ಪರ್ಮಿಷನ್ ಇಲ್ಲದೆ ಇಲಾಖೆಗಳೇನು ಕಣ್ಣು ಮುಚ್ಚಿ ಕೂತಿದ್ದಾರ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಏನ್ ಮಾಡ್ತಾ ಇದೆ? ಲಕ್ಷಾಂತರ ಕೋಟಿ ರೂಪಾಯಿಯ ಬಡ್ಡಿ ವ್ಯವಹಾರದಲ್ಲಿ ಇಡೀ ಒಂದು ನಮ್ಮ ಕಾರ್ಯಾಂಗದ ವ್ಯವಸ್ಥೆಗಳು ಸೇರಿಕೊಂಡಿದ್ದನ್ನು ಮಾಡಿಸ್ತಿದ್ದಾರೆ ಅಲ್ವ? ನಾಚಿಕೆ ಆಗೋದಿಲ್ವಾ? ನೋವಾಗೋದಿಲ್ವ ನಮ್ಗೆ? ಈ ದೇಶ ಭವ್ಯ ಭಾರತ ಅಂತ ಹೇಳುವುದಿಲ್ವೋ ನಾವು? ಸ್ವತಂತ್ರ ಭಾರತ ಅಂತ ಹೇಳುವುದಿಲ್ವೋ ನಾವು? ವಿಶ್ವ ಗುರು ಆಗ್ತದೆ ಅಂತ ಹೇಳುವುದಿಲ್ವೋ ನಾವು? ಎಲ್ಲಿ ಹೋಗ್ತಾ ಇದ್ದೇವೆ ನಾವು? ಎಲ್ಲಿ ಹೋಗ್ತಾ ಇದ್ದೇವೆ? ಇದನ್ನು ಪ್ರಶ್ನೆ ಮಾಡಿದ್ರೆ ನಾವು ಸಮಾಜ ದ್ರೋಹಿಗಳ? ನಾವು ಕಾನೂನು ವಿರೋಧಿಗಳ? ನಾವು ಈ ದೇಶದ ಸಂವಿಧಾನದ ವಿರೋಧಿಗಳಾಗಾದ್ರೆ ಪ್ರಶ್ನೆ ಮಾಡಬಾರ್ದಾಗಾದ್ರೆ ಮಾಡಲೇಬಾರ್ದ? ನಾವು ಬಿಡಿ, ನಾವು ಅನ್ಪಡುಗಳು, ನಾವು ತಿಳಿಯದೆ ಮಾತಾಡ್ತೇವೆ. ನಾವು ಅತ್ಯಾಚಾರ ಮಾಡಿದೋ ಅತ್ಯಾಚಾರ ಮಾಡ್ತಾನೇ ಇರು. ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನು ಕೊಂದು ರಾಜಬೀದಿಯಲ್ಲಿ ರೇಪ್ ಮಾಡಿ ಮರ್ಮಾಂಗಕ್ಕೆ ಮಣ್ಣು ತುಂಬಿ ಕಲ್ಲಲ್ಲಿ ಜಜ್ಜಿ ಆ ಮರ್ಮಾಂಗವನ್ನು ರೇಪ್ ಮಾಡಿದವ ಬದುಕಬೇಕು. ಅದಕ್ಕೆ ಈ ದೇಶದ ಕಾನೂನು ಅವಕಾಶ ಕೊಡ್ತದೆ. ಹಾಗಾದ್ರೆ ಇದೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಇದೆ. ನಾವು ಸುಮ್ನೆ ಕೂತದ್ದು ಸುಮ್ನೆ ಅಲ್ಲ, ನಮ್ಮ ಒಳಗಡೆ ಇರುವಂತ ಹೊರಗಡೆ ಬಂದ್ರೆ ಮಾಡ್ತೀರಿ ನೀವುಗಳು ನಿಮ್ಮ ಸ್ವಾರ್ಥಕ್ಕೋಸ್ಕರ. ಅಣ್ಣಪ್ಪ ಮಂಜುನಾಥ ದೇವರ ಶಾಪ ಸರ್ವನಾಶ ಆಗಿ ಹೋಗ್ತೀರಿ ನೀವೆಲ್ಲ. ಯಾರು ಬದುಕುವುದಿಲ್ಲ. ಧರ್ಮದ ವಿರುದ್ಧ, ಸತ್ಯದ ವಿರುದ್ಧ, ನ್ಯಾಯದ ವಿರುದ್ಧ ಯಾರ್ಯಾರು ಬದುಕ್ತಿರೋ, ಯಾರ್ಯಾರು ಈ ಅತ್ಯಾಚಾರಿಗಳನ್ನು ಕಾಮಂದ್ರಗಳನ್ನು ರಕ್ಷಣೆ ಮಾಡ್ತಿರೋ, ನಿಮ್ಮ ಸಂತಾನ ಕುಟುಂಬ ಕೂಡ ಸರ್ವನಾಶ ಆಗಿ ಹೋಗ್ತದೆ. ಇದು ನೋವು ನಮ್ದು. ನೀವು ತಿಳಿದವರು ಮಾಡುವಂತ ಪಾಪ ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ಕೇಸುಗಳು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ನೀವು. ಮಾಡಿ ಇದಕ್ಕೆ ತಾರ್ಕಿಕ ಅಂತ್ಯ ಹಾಗೆ ಆಗ್ತದೆ. ರೇಪಿಸ್ಟ್ಗಳು ಜಾಸ್ತಿ ದಿನ ಇನ್ನು ಇಲ್ಲ, ಬಚಾವ ಆಗುವುದೇ ಇಲ್ಲ. ಅದು ಅಣ್ಣಪ್ಪ ಮಂಜುನಾಥನ ಆ ಧರ್ಮಸ್ಥಳದ ದೇವರ ಸತ್ಯ ಹೇಳ್ತೇನೆ ನಾನು. ಅಣ್ಣಪ್ಪನ ಮಂಜುನಾಥನ ತೀರ್ಮಾನ, ಅದು ತೀರ್ಮಾನ ಆಗ್ಲೇಬೇಕು. ಫೇಕ್ ಐಡಿಗಳಲ್ಲಿ ಹೆಂಡತಿ ಮಕ್ಕಳಿಗೆ ಎಲ್ಲ ಬಯಸಿದ ತಕ್ಷಣ ನಾವು ಸುಮ್ಮನೆ ಇರುವುದಲ್ಲ ಸ್ವಾಮಿ. ನಾವು ದಿನದಿಂದ ದಿನ ನಾವು ನಮ್ಮ ಒಳಗಡೆ
ಹೋರಾಟದ ಕಿಚ್ಚನ್ನು ಹೆಚ್ಚಿಸ್ತಿದ್ದೇವೆ. ಯಾರ್ಯಾರು ಫೇಕ್ ಐಡಿಗಳು ಎಲ್ಲಿ ಬರೀತಿದ್ದೀರೋ ಮಕ್ಕಳೇ, ನಿಮ್ಗೆ ಮುಂದಿನ ದಿನದಲ್ಲಿ ಕಾದಿದೆ. ನಿಮ್ಮ ಎಲ್ಲ ಅಡ್ರೆಸ್ ನಮ್ಮ ಕೈಯಲ್ಲಿದೆ. ಎಲ್ಲ ಅಡ್ರೆಸ್ ನಮ್ಮ ಕೈಯಲ್ಲಿ. ಒಂದು ತೀರ್ಮಾನ, ಅಣ್ಣಪ್ಪ ಮಂಜುನಾಥ ನಿಮ್ಮನ್ನು ಮಾಡ್ಬೇಕು. ಯಾರ್ಯಾರು ಬರೀತಿದ್ದೀರಾ, ನಿಮ್ಮ ಅಪ್ಪ ಯಾರು, ಅಮ್ಮ ಯಾರು, ಯಾರ್ಯಾರು ಅಂತ ಹೇಳಿ ನಮ್ಮ ಹತ್ರ ಕೇಳಿ ಅಡ್ರೆಸ್ ಕೊಡ್ತೇವೆ ನಾವು ಮುಂದಿನ ದಿನಗಳಲ್ಲಿ. ನೀವೇನ್ ತಿಳ್ಕೊಂಡಿದ್ದೀರಿ? ಏನೂ ಇಲ್ಲ ಅಂತ ಹೇಳಿ. ಅರೆ, ನಮ್ಮ ಮನೆಯವರ ಬಗ್ಗೆ ಹೋರಾಟಗಾರರ ಮೇಲೆ ಮಾಡುವಂತ ಆಪಾದನೆಗಳು, ನೀವು ಬರೆಯುವಂತ ಒಂದೊಂದು ಬರವಣಿಗೆ ಉಂಟಲ್ಲ, ಅದು ನಮ್ಮ ಹೋರಾಟದ ಕಿಚ್ಚು, ಸ್ಫೂರ್ತಿ ಅದು.